ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಮಹಾಮಳೆಯ ಹಾವಳಿ. ಮುಂಗಾರು ಮಳೆ ಬಿರುಸು ಮುಂದುವರೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಮಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬಿರುಸಿನ ಮಳೆಯಿಂದಾಗಿ ಸ್ವಲ್ಪ ತುಸು ಪಡೆದಿತ್ತು. ಇದೀಗ ಆಗಾಗ್ಗೆ ಮತ್ತೆ ಮಳೆ ಮುಂದುವರೆದಿದೆ. ಕರಾವಳಿ ಭಾಗದಲ್ಲಿ ಬಿರುಸಿನ ಗಾಳಿ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು, ಭಾರತೀಯ ಹವಾಮಾನ ಇಲಾಖೆಯು ಮೇ 30ರಂದು ಕರಾವಳಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ. ಮೇ 31 ಮತ್ತು ಜೂನ್ 1ರಂದು ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಿಸಿದೆ. ಇನ್ನು ಮಹಾಮಳೆಯ ಅವಾಂತರದಿಂದಾಗಿ ಮಂಗಳೂರಿನ ಬಿಜೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಬಿಜೆ ಕಾಪಿಕಾಡ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಬುಡ ಸಮೇತ ಕಿತ್ತು ಬಿದ್ದಿದ್ದು ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಳೆಯಿಂದಾಗಿ ಅಲ್ಲಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಕೆಲವೆಡೆ ತಡೆಗೋಡೆ ಕುಸಿದು ಹಾನಿಯಾದ ಘಟನೆಗಳು ಕೂಡ ಸಂಭವಿಸಿದೆ. ಇನ್ನು ಮಂಗಳೂರಿನ ಬಿಜೆ ಕಾಪಿಕಾಡ್ ರಸ್ತೆ ಬಳಿ ಬೃಹತಾಕಾರದ ಮರವೊಂದು ಬಿದ್ದು ಭಾರೀ ದೊಡ್ಡ ದುರಂತವೊಂದು ತಪ್ಪಿ ಹೋದಂತಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬಂದು ಮರ ತೆರವು ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ವಾಹನ ಸಂಚಾರಕ್ಕೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದು, ಆ ಮೂಲಕ ವಾಹನಗಳು ಸಂಚರಿಸುತ್ತಿವೆ. ಜೋರಾಗಿ ಬೀಸಿದ ಗಾಳಿ ಮಳೆಯಿಂದಾಗಿ ಈ ಬೃಹತಾಕಾರದ ಮರ ಬುಡ ಸಮೇತ ಕಿತ್ತು ರಸ್ತೆಗೆ ಬೀಳಿದೆ. ಇನ್ನು ಸುರತ್ಕಲ್ನ ಹೊಸಬೆಟ್ಟುನಲ್ಲಿ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಹೊಸಬೆಟ್ಟು ಬೀಚಿಗೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ರಸ್ತೆಯಲ್ಲಿ ನೀರು ಹರಿಯುತ್ತಿದೆ. ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ಪಾದಚಾರಿಗಳು ಕೂಡ ಸಂಕಷ್ಟದಲ್ಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಸುರತ್ಕಲ್ನ ಹೊಸಬೆಟ್ಟು ಬೀಚಿಗೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ರಸ್ತೆಯಲ್ಲೇ ಮಳೆ ನೀರು ಹರಿಯುತ್ತಿದೆ. ಮೊಣಕಾಲುದ್ದ ನೀರು ಹರಿಯುತ್ತಿದ್ದು, ಇದರಿಂದ ವಾಹನ ಮತ್ತು ರಸ್ತೆಯಲ್ಲಿ ಸಂಚಾರ ಮಾಡುವವರು ತೀವ್ರ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಮೂಡಬಿದ್ರಿಯ ಪಡುಮರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಳದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು 2 ಹಸುಗಳು ಬಲಿ ತೆಗೆದುಕೊಂಡ
ಘಟನೆ ನಡೆದಿದೆ. ತೋಮರ ಎಂಬುವರಿಗೆ ಸೇರಿದ 7 ವರ್ಷದ ಧನ ಮತ್ತು ಸುರೇಂದ್ರ ಹೆಗ್ಡೆ ಎಂಬುವರಿಗೆ ಸೇರಿದ 9 ವರ್ಷದ ಧನ ಪ್ರಾಣ ಕಳೆದುಕೊಂಡಿದೆ. ಗದ್ದೆಯಲ್ಲಿ ತುಂಡಾಗಿ ಬಿದ್ದಿರುವ ವಿದ್ಯುತ್ ತಂತಿಯ ಬಳಿ ಹಸುಗಳು ಮೇಯುತ್ತಾ ಹೋಗಿದ್ದು, ಅಲ್ಲಿ ವಿದ್ಯುತ್ ಸ್ಪರ್ಶಿಸಿದಾಗ ಬೊಬ್ಬೆ ಹೊಡೆದಿರುವುದರಿಂದ ಪ್ರಕರಣ ಬೆಳಕಿಗೆ ಬಂತು. ಈ ಜಾಗದಲ್ಲಿ 2 ಉಡ ಸುಮಾರು 10 ಕೆರೆ ಹಾವುಗಳು ಕೂಡ ಸತ್ತ ಸ್ಥಿತಿಯಲ್ಲಿ ಕಂಡುಬಂದಿವೆ. ಪಂಚಾಯತ್ ಅಧ್ಯಕ್ಷ ವಾಸುದೇವ್ ಉಪಾಧ್ಯಾಯ, ಸದಸ್ಯರಾದ ಮೊಹಮ್ಮದ್ ಅಸ್ಲಾಂ, ತೆಸ್ಲಿನಾ ರೋಡ್ರಿಗಸ್, ರಮೇಶ್ ಶೆಟ್ಟಿ, ಸಹಾಯಕ ನಿರ್ದೇಶಕರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಾಯಿಷಾ ಚೌಟಾ, ಪಶುವೈದ್ಯಾಧಿಕಾರಿ ಗುರುರಾಜ್, ಶಾಖಾಧಿಕಾರಿ ಜಿಎಂ ನಾಯಕ್, ಗ್ರಾಮ ಕರ್ಣಿಕೆ ಉಷಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪಂಚಾಯತ್ ಸಿಬ್ಬಂದಿ ಕಿಶೋರ್ ಕುಮಾರ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದ್ದು, ಕಾಸರಗೋಡಿನ ಮಜ್ಜಿಬೈಲ್ನಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ವಾಹನಗಳು, ಕಾರು, ಬೈಕ್ ಸೇರಿದಂತೆ ನೀರಿನ ರಭಸಕ್ಕೆ ವಾಹನಗಳು ಕೊಚ್ಚಿ ಹೋದ ಘಟನೆಯೂ ನಡೆದಿದೆ.
ಮಳೆಯಿಂದಾಗಿ ಗಾಳಿ ಮಳೆಯಿಂದಾಗಿ ಅಪಾರ ನಷ್ಟ ಅನುಭವಿಸಿದ. ಮಾತ್ರವಲ್ಲದೆ ನೀರಿನ ರಭಸಕ್ಕೆ ಕಾರು, ಬೈಕ್ಗಳು ಹಾಗೂ ಇತರ ವಾಹನಗಳು ಕೊಚ್ಚಿ ಹೋದ ಘಟನೆಯೂ ಕೂಡ ನಡೆದಿದೆ. ವ್ಯಾಪ್ತಿಯಲ್ಲಿ ಕೂಡ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದೆ. ಇನ್ನು ಮಳೆಗೆ ವಾಹನಗಳು ಕೂಡ ಕೊಚ್ಚಿ ಹೋದ ಘಟನೆ ಮಜಬೇಲು ಪರಿಸರದಲ್ಲಿ ನಡೆದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಮಂಜೇಶ್ವರದ ಪ್ರತಿನಿಧಿ ರೆಹಮಾನ್ ಉದ್ಯಾವರ್ ಅವರು ನನ್ನ ಜೊತೆಯಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಕಾವ್ಯ. ಸರ್, ಹೇಗಿದೆ ಅಲ್ಲಿ ಮಂಜೇಶ್ವರ ಕಾಸರಗೋಡು ಪರಿಸರದ ಪರಿಸ್ಥಿತಿ? ಮಳೆಯಿಂದಾಗಿ ಏನು ಅಪಾರ ಹಾನಿ ಕೂಡ ಸಂಭವಿಸಿದೆ? ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಭಾರಿ ಮಳೆಯಿಂದಾಗಿ ಮಂಜೇಶ್ವರ ಪ್ರದೇಶದಲ್ಲಿ ನದಿಗಳು ಉಕ್ಕಿ ಹರಿಯಲು ತೊಡಗಿದೆ. ಗುಡ್ಡ ಕುಸಿತ ಹಾಗೂ ಮರಗಳು ಉರುಳಿ ಬಿದ್ದ ಘಟನೆಗಳು ಮುಂದುವರಿಯುತ್ತಾ ಇದೆ. ಬಂಗ್ರ ಮಂಜೇಶ್ವರ ಹಾಗೂ ಕಣ್ಣು ತೀರ್ಥದ ದರದಲ್ಲಿರುವ ಮನೆಗಳು ಜಲಾವೃತಗೊಂಡಿವೆ. ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ದಡದ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ. ಹೊಸಂಗಡಿ, ಕುಂಜತ್ತೂರು ಮತ್ತು ಉದ್ಯಾವರ ಪ್ರದೇಶಗಳು ಸಹ ಜಲಾವೃತಗೊಂಡಿದೆ. ಅದೇ ರೀತಿ ಪಾವೂರು, ಮಚ್ಚಪಾಡಿ ಹಾಗೂ ಮಜಬೈಲ್ನಂತಹ ಪ್ರದೇಶಗಳು ಸಹ ಜಲಾವೃತಗೊಂಡಿದೆ. ಪಟ್ಟಕ್ಕೂರಿನ ಅಬ್ದುಲ್ ರಜಾಕ್ ಅವರ ಮನೆ ಅಂಗಳದಲ್ಲಿ ನಿಲ್ಲಿಸಲಾಗಿದ್ದ ಕಾರು ಕೊಚ್ಚಿ ಹೋಗಿದೆ. ನಿನ್ನೆ ರಾತ್ರಿ ಮನೆ ಬಾಲಿ ಕಾರು ನಿಲ್ಲಿಸಲಾಗಿತ್ತು. ಇಂದು ಬೆಳಿಗ್ಗೆ ನೋಡಿದಾಗ ನದಿಯಲ್ಲಿ ಕಾರು ತೇಲುತ್ತಿರುವುದು ಕಂಡು ಬಂದಿದೆ. ನಂತರ ಕ್ರೇನ್ ಅನ್ನು ಬಳಸಿ ಕಾರನ್ನು ಹೊರತೆಗೆಯುವ ಇದು ಕಾರ್ಯ ನಡೀತಾ ಇದೆ. ಇಂದು ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯಬೇಕಿದ್ದ ಅಡ್ಡಗೋಳಿಯಲ್ಲಿ ಚಿತ್ರ ಅವರ ಹೊಸ ಮನೆಯ ಮೇಲೆ ಮರ ಬಿದ್ದಿದೆ. ಮನೆಯ ಪಕ್ಕದ ಗುಡ್ಡ ಇಲ್ಲಿ ಕುಸಿದಿದೆ. ಮನೆಯನ್ನು ಸ್ಥಳಾಂತರಿಸಲಾಗಿದೆ. ಬಂದಿಯೋಡು ಬಯಲು ಪ್ರದೇಶದ 5 ಮನೆಗಳು ಜಲಾವೃತಗೊಂಡಿವೆ. ಬಂದಿಯೋಡು ಪ್ರದೇಶದ ಅಬ್ದುಲ್ ಖಾದರ್ ಅವರ ಮನೆಯ ಸುತ್ತ ಗೋಡೆ ಕುಸಿದೆ. ಉಪ್ಪಳ, ಪಟತೂರು ಮತ್ತು ಮಜಿಬೈಲು ಪ್ರದೇಶಗಳಿಗೂ ನೀರು ನುಗ್ಗಿದೆ. ಮಲೆನಾಡ ಹೆದ್ದಾರಿ ಪೈವಳಿಕೆ ಹಾಗೂ ಮಿಯಾಪದವು ಮಧ್ಯೆ ಬೃಹತ್ ಗುಡ್ಡೆ ಜರಿದಿದೆ. ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸ್ಥಳೀಯರು ಮತ್ತು ಅಧಿಕಾರಿಗಳು ಮಣ್ಣು ತೆರವುಗೊಳಿಸಲು ಸಂಚಾರವನ್ನು ಪುನಃಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಮಂಗಲ್ಪಾಡಿ ಪಂಚಾಯತ್ನ ಕುಬನೂರಿನಲ್ಲಿ ಸುವರ್ಣಗಿರಿ ನದಿ ಉಕ್ಕಿ ಹರಿಯತೊಡಗಿದೆ. ಪ್ರವಾಹದಿಂದಾಗಿ ಮಂಜೇಶ್ವರದ ಹಲವೆಡೆ ರಸ್ತೆ ಮುಳುಗಡೆಯಾಗಿದೆ. ಶ್ರೀ ಶಾಸ್ತಾ ದೇವಸ್ಥಾನಕ್ಕೂ ನೀರು ನುಗ್ಗಿದೆ. 5 ಮನೆಗಳು ಸಹ ಜಲಾವೃತಗೊಂಡಿದೆ. ಈಗಲೂ ಮಳೆ ಗುಡುಗು ಮಿಂಚಿನೊಂದಿಗೆ ಭಾರಿ ಧಾರಾಕಾರವಾಗಿ ಮಳೆ ಸುರಿ ಮಂಜೇಶ್ವರ, ಕುಂಜತ್ತೂರು, ಉದ್ಯಾವರ, ಉಪ್ಪಳ ಭಾಗಗಳಲ್ಲಿ ಭಾರಿ ಪ್ರಮಾಣದ ಮಳೆ ಬೀಳುತ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದರೆ ಇನ್ನೇನಾದ್ರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಎಲ್ಲಾ ಬಗೆಯಲ್ಲೂ ಜಾಗೃತರಾಗಿ ಇರುವಂತೆ ಆದೇಶಿಸಲಾಗಿದೆ. ಸರ್, ಅಲ್ಲಿ ಇದು ಜನಜೀವನ ಹೇಗಿದೆ? ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಸರ್? ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಜೇಶ್ವರದ ಒಂದು ಭಾಗದಿಂದಲೇ ಈಗ ಅಲ್ಪ ಮೊದಲು 25 ಕುಟುಂಬಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿ ನೀಡಿದೆ.
ಪ್ರದೇಶದಲ್ಲೂ ಕೂಡ ಏನು ವ್ಯಾಪಕ ಹಾನಿ ಕೂಡ ಸಂಭವಿಸಿದೆ. ಉಳ್ಳಾಲ ಅದ ಏನು ತಡೆಗೋಡೆ ಕುಸಿದು ಮಗುವೊಂದು ಮೃತಪಟ್ಟ ಘಟನೆ ಕೂಡ ಬೆಳ್ಮ ಗ್ರಾಮದ ಕಾನಕೆರೆ ಎಂಬಲ್ಲಿ ನಡೆದಿದೆ. ಮೃತ ಮಗುವನ್ನ ನೌಶಾದರ ಪುತ್ರಿ ನಯೀಮಾ ಎಂದು ಗುರುತಿಸಲಾಗಿದೆ. ಕಾನಕೆರೆಯಲ್ಲಿರುವ ನೌಶಾದ್ ಅವರ ಮನೆಗೆ ಹಿಂಬದಿಯ ಗುಡ್ಡೆ ತಡೆಗೋಡೆ ಕುಸಿದು ಬಿದ್ದಿದ್ದು ಮನೆಯ ಕೊಠಡಿ ಕಿಟಕಿ ಮಗುವಿನ ಮೇಲೆ ಬಿದ್ದು ಈ ದುರಂತ ಸಂಭವಿಸಿದೆ. ಮೋಂಟೆ ಪದವಿನಲ್ಲಿ ಗುಡ್ಡ ಜರಿದು 3 ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಇದ್ದು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕುಂಪಲ, ಕಲ್ಲಾಪು, ಧರ್ಮನಗರ, ಉಚ್ಚಿಲ, ತಲಪಾಡಿ, ವಿದ್ಯಾನಗರ, ಕಲ್ಕಟ್ಟ ಮುಂತಾದ ಕಡೆಗಳಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿದ್ದು ಮನೆಯೊಳಗಡೆ ನೀರು ನುಗ್ಗಿದೆ. ಬಹಳಷ್ಟು ಕುಟುಂಬಗಳು ರಾತ್ರಿಯ ವೇಳೆಗೆ ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಕಲ್ಲಾಪುವಿನಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ತಲಪಾಡಿಯಲ್ಲಿ ಒಂದು ಮನೆಗೆ ನೀರು ನುಗ್ಗಿ ಹಾನಿಯಾಗಿದೆ. ಈ ಕುಟುಂಬವನ್ನ ರಾತ್ರಿಯ ವೇಳೆ ಕೂಡ ಸ್ಥಳಾಂತರ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು, ಕಂದಾಯ ನಿರೀಕ್ಷಕ ಪ್ರಮೋದ್, ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಮತ್ತಡಿ, ಗ್ರಾಮ ಕರ್ಣಿಕ ಸುರೇಶ್ ಮತ್ತಿತರರು ರಾತ್ರಿಯ ವೇಳೆಯೇ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಉಳ್ಳಾಲ ಪ್ರದೇಶ ವ್ಯಾಪ್ತಿಯಲ್ಲಿ ಮಳೆಯಿಂದಾಗಿ ಅಪಾರ ಹಾನಿ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಬಗ್ಗೆ ಸ್ಥಳೀಯರಾದ ವಿದ್ಯಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ.
ಉಳ್ಳಾಲ ಯಾವ ರೀತಿ ಇದೆ ಮಳೆಯಿಂದಾಗಿ ಉಳ್ಳಾಲದಲ್ಲಿ ತುಂಬಾ ಅಂದ್ರೆ ಯಾವಾಗಲೂ ಎಣಿಸಿದಂತ ಕಾರ್ಯ ಈ ಸರ್ತಿ ತುಂಬಾ ಮಳೆ ಆಗಿದೆ, ಎಲ್ಲಾ ಕಡೆ ಆಗಿದೆ. ಅಂದ್ರೆ ಹೋದ ಸರ್ತಿ ಆಗಿ ಈ ಸರಿ ತುಂಬಾ ಉಳ್ಳಾಲದಲ್ಲಿ ತುಂಬಾ ತೊಂದರೆ ಆಗಿದೆ. ಮತ್ತೆ ಈ ಕೆಲವು ಪೈಪ್ ಲೈನ್ ಹಾಕ್ಲಿಕ್ಕೆ ಎಲ್ಲ ಅಗ್ದು ಇಟ್ಟದೆಲ್ಲ ಅದು ಸೇರಿಕೊಂಡು ಜನಗಳಿಗೆ ಹೋಗ್ಲಿಕ್ಕೆ ಕಷ್ಟ. ಕೆಲವು ಕಡೆ ಹೊಂಡ, ಕೆಲವು ಕಡೆ ಈ ಪೈಪ್ ಹಾಕಿಟ್ಟದು ಎಲ್ಲ, ಕೆಲವು ಕಡೆ ಮಣ್ಣು ಹಾಕಿದ್ದಾರೆ. ಈ ಕೆಲವು ಕಡೆ ಮಳೆ ಜೋರು ಬಂದು ಆ ಪೈಪ್ ಅಲ್ಲಿ ಹೋಗಿ ಹೊಂಡ ಎಲ್ಲ ಸೃಷ್ಟಿಯಾಗಿದೆ. ಜನಗಳಿಗೆ ಸಹ ತುಂಬಾ ಕಷ್ಟ ಆಗಿದೆ. ಆದ್ರೆ ಈ ಸರಿ ಯಾವಾಗ್ಲೂ ಬರದಿದ್ದಂತ ಮಳೆ ಲೆಕ್ಕ ಪ್ರಕಾರ ಬರ್ಬೇಕಿತ್ತು, ಅದ್ರ ಟೈಮ್ ಅಲ್ಲೇ ಬರ್ಬೇಕಿತ್ತು. ಆದ್ರೆ ಈ ಸರಿ ಏನಾಗಿದೆ ಅಂದ್ರೆ ಜೂನ್ ಅಲ್ಲಿ ಬರುವಂತ ಮಳೆ ಮೇ ಅಲ್ಲಿ ಬಂದಿದೆ, ಅದು ಸೈಕ್ಲೋನ್ ಒಟ್ಟಿಗೆ ಸೇರಿದೆ ಇದು. ಹಾಗಾಗಿ ಮಳೆಗಾಲ ಈ ಸರಿ ಏನಂದ್ರೆ ಜುಲೈ ಮೇ ಅಲ್ಲೇ ಜಾಸ್ತಿ ಬಂತು ಮೇಡಮ್. ಆ ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮಳೆ ಜಾಸ್ತಿ ಆಯ್ತು ಈ ತಿಂಗಳಲ್ಲೇ. ಸೆಕೆಂಡ್ ಆಗಿ ಏನಂದ್ರೆ ಜೂನ್ ನಲ್ಲಿ ಒಂದ್ ಲೆಕ್ಕದಲ್ಲಿ ಮಳೆ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ, ನನ್ನ ಅನಿಸಿಕೆ ಅಷ್ಟೇ ಹೇಳುದು ನಾನು. ಯಾಕಂದ್ರೆ ಒಂದು ವರ್ಷ ಹಾಗೆ ಆಗಿದೆ, ಮೇ ಅಲ್ಲಿ ಬಂದಂತ ಮಳೆ ಆ ನಂತರ ಜೂನ್ ನಲ್ಲಿ ಇಲ್ವೇ ಇಲ್ಲ, ಮತ್ತೆ ಸ್ಟಾರ್ಟ್ ಆದ್ದು ಜುಲೈ 18 ನಂತರ. ಹಾಗೆ ಅದೇ ಪರಿಸ್ಥಿತಿ ಬರ್ಲಿಕ್ಕೂ ಸಾಕು. ಮತ್ತೆ ಈ ತರವೇ ಮುಂದುವರೆದ್ರೆ ಜನಗಳಿಗೆ ಭಾರಿ ಕಷ್ಟ ಆಗ್ತದೆ. ಅಂದ್ರೆ ಅಲ್ಲಿ ಕೆಲವು ಮನೆಗಳಿಗೆ ಕೂಡ ನೀರು ನುಗ್ಗಿ ಮನೆ ಕೂಡ ಜಲಾವೃತಗೊಂಡಿದೆ. ಕೆಲವು ಕಡೆ ತಗ್ಗು ಪ್ರದೇಶದಲ್ಲಿ ನೋಡಿ, ನಂತೂರು ಮತ್ತೆ ಹೈವೇಗಳಲ್ಲೆಲ್ಲ ಮೇಲಿಂದ ಬಂದ ನೀರು ಕೆಳಗಿನ ಮನೆಗಳಿಗೆ ತುಂಬುದೇ ನೀರು, ಅದು ಸೀದಾ ಮನೆ ಒಳಗೆ ಹೋಗುವಂತದ್ದೇ. ಅವರಂದ್ರೆ ಅವರ ಅನುಕೂಲಕ್ಕೆ ತಕ್ಕ ಮಾಡಿರ್ತಾರೆ. ಇದು ಏನಂದ್ರೆ ಒಂದೇ ಸಲ ಮಳೆ ನೀರು ಹರಿದು ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೂ ಕಷ್ಟ, ಮನೆಯವರಿಗೂ ಕಷ್ಟ. ಹಾಗಾಗಿ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಇದಕ್ಕೆ ಜಿಲ್ಲಾಡಳಿತ ಒಂದು ಕ್ರಮ ತಗೊಳ್ಬೇಕು ಮೇಡಮ್. ಇದು ಎಲ್ಲ ಆದ ನಂತರ ಇದು ಮುಂಜಾಗ್ರತಾ ಕ್ರಮವಾಗಿ ಇಷ್ಟರವರೆಗೆ ಆಡಳಿತ ಮಂಡಳಿಯವರು ಯಾವ್ದು ಕ್ರಮ ತಗೊಳ್ಳೋದಿಲ್ಲ. ಅಂದ್ರೆ 1 ತಿಂಗಳು 2 ತಿಂಗಳು ಯಾವುದೇ ಅನಾಹುತ ಸಂಭವಿಸಿದ್ರು ಕೂಡ ಅಲ್ಲಿಗೆ ಬರೋದಿಲ್ಲ, ದೂರು ಕೊಟ್ಟರು ಕೂಡ ಏನು ಸ್ಪಂದಿಸ್ತಾ ಇಲ್ಲ. ಸಂಭವಿಸಿದ ನಂತರ ಎಲ್ಲಾದ್ರೂ ಜನಗಳಿಗೆ ಏನೋ ಅವಘಡ ಆದ ನಂತರ ಓಡ್ಕೊಂಡು ಬರ್ತಾರೆ, ಅದು ಕೆಲಸಕ್ಕೆ ಬರ್ತಾರೆ, ಕೆಲಸಕ್ಕೆ ಬರುದಿಲ್ಲ. ಮತ್ತೆ ಕೆಲವು ಕಡೆ ಏನಾಗ್ತದೆ ಅಂದ್ರೆ ಹೋಗುದೇ ಇಲ್ಲ, ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ. ಕೆಲವು ಒಂದು 10-15ರಲ್ಲಿ ಒಬ್ಬರು ಇಬ್ಬರು ಅಧಿಕಾರಿಗಳು ಒಳ್ಳೆ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾರೆ. ಇವರು ನಮ್ಮ ಈಗ ಟ್ರಾನ್ಸ್ಫರ್ ಆದ್ರು DC ಅವರು ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾ ಇದ್ರು. ಕೆಲವು ಕಡೆ ಎಲ್ಲ ಒಳ್ಳೆ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಹಾಗೆ ಅಂತ ನಮ್ಗೆ ಅಧಿಕಾರಿಗಳು ಬೇಕು. ಮತ್ತೆ ಜನಪ್ರತಿನಿಧಿಗಳು ಈಗ ಕೆಲವು ಕಡೆ ಬರ್ತಾರೆ, ಹೇಳ್ತಾರೆ ಮಾಡಿ ಕೊಡ್ತೇವೆ, ಹಾಗೆ ಅನುಕೂಲ ಮಾಡಿ ಕೊಡ್ತೇವೆ ಅಂತ. ಅದು ಎಷ್ಟರ ಮಟ್ಟಿಗೆ ಮಾಡಿ ಕೊಡ್ತಾರೆ ಅಂತ ಇನ್ನು ಅದು ಮಾಡಿ ಕೊಟ್ಟ ನಂತರ ಗೊತ್ತಾಗ್ತದೆ. ಅಂದ್ರೆ ಇವಾಗ ಉಳ್ಳಾಲದ ವ್ಯಾಪ್ತಿಯಲ್ಲಿ ಕೂಡ ಏನು ಪ್ರಾಣಹಾನಿ ಕೂಡ ಆಗಿದೆ, ಇಬ್ಬರದ್ದು ತಡೆಗೋಡೆ ಕುಸಿದು ಬಿದ್ದು. ಹೌದೌದು, ಅದು ತುಂಬಾ ಆಗಿದೆ ಮೇಡಮ್, ಅದು ಹೇಳ್ಲಿಕ್ಕೆ ಆಗುದಿಲ್ಲ ಹೇಗೆ ಅಂತ ಹೇಳಿ. ಮತ್ತೆ ಉಳ್ಳಾಲ ಪರಿಸರದಲ್ಲಿ ಇದುವರೆಗೆ ಅಂತದೇನೋ ಆಗಿಲ್ಲ, ಜೋರು ಮಳೆ ಬಂದು ಜನಗಳಿಗೆ ಹಾನಿ ಆಗುವುದು ಈ ಸರಿಯೇ ತುಂಬಾ ಜಾಸ್ತಿ. ಮಳೆ ನೋಡಿ, ಅಲ್ಲಿ ನಮ್ಮಲ್ಲಿ ಬೈಪಾಸ್ ಅಲ್ಲಿ ನೀರು, ರೋಡಿನ ಮೇಲೆ ನೀರು ಬಂದಿದೆ. ಹಾಗಾಗಿ ಇದುವರೆಗೆ ಹಾಗೆ ಆಗ್ಲಿಲ್ಲ. ಮತ್ತೆ ಅಸಮರ್ಪಕ ಕಾಮಗಾರಿ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ಅದು ಗೊತ್ತಾಗುದು ಜನಗಳಿಗೆಲ್ಲ. ನೀರು ಅಂದ್ರೆ ಮಳೆ ನೀರು ಹರಿದು ಹೋಗಲು ಕೂಡ ಸರಿಯಾದ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಒಂದು ವ್ಯವಸ್ಥೆ ಎಂಬುದಿಲ್ಲ, ಅಂದ್ರೆ ಚರಂಡಿ ಆಗ್ಲಿ ಎಂತದಿಲ್ಲ. ಒಂದು ಮಾಡಿ ಬಿಡ್ತಾರೆ, ಒಂದು ಕಡೆ ಚರಂಡಿ ಮಾಡಿದ್ರೆ ಇನ್ನೊಂದು ಕಡೆ ಅದು ಬಂದ್ ಆಗಿರ್ತದೆ, ಮಣ್ಣೆಲ್ಲ ಹೋಗಿ. ಅದಕ್ಕೆ ಅಸಮರ್ಪಕವೇ ಕೆಲಸ. ಕೆಲವರು ಮಾಡಿಸುದಿದ್ರು ಅದಕ್ಕೆ ತಡೆ ಬರ್ತದೆ ಈ ರಾಜಕೀಯ ತಿಕ್ಕಾಟದಲ್ಲಿ. ಅದು ಕೆಲವರು ಒಳ್ಳೆ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೊಂದು ಯಾರೋ ಬಂದು ಅದನ್ನು ಸ್ವಲ್ಪ ನಿಲ್ಲಿಸುದ, ಅದು ಯಾವ ಕಾರಣ ಅಂತ ಹೇಳಿ ಗೊತ್ತಿಲ್ಲ. ಅದು ನಾವು ಮಾಡ್ಬೇಕಾ ಅಥವಾ ನೀವು ಮಾಡ್ಬೇಕಾ, ಒಟ್ಟಾರೆಯಾಗಿ ಯಾವುದೇ ಪಕ್ಷಗಳು ಇರ್ಲಿ, ಜನಗಳಿಗೆ ಆ ಪಕ್ಷದಿಂದ ಕೆಲಸ ಆಗ್ಬೇಕು ಸರ್, ಕೆಲಸ ಆಗ್ಬೇಕು ಮೇಡಮ್. ಇದು ಜನಗಳಿಗೆ ತೊಂದರೆ ಆಗುವ ಹಾಗೆ ಮಾಡುದಲ್ಲ. ಎಷ್ಟೋ ಕಡೆ ಆಗಿದೆ ಹಾಗೆ. ಎಲ್ಲ ಪಕ್ಷಗಳು ಒಟ್ಟು ಸೇರಿ ಜನಗಳಿಗೆ ಒಂದು ಅದನ್ನು ಅಭಿವೃದ್ಧಿ ಆಗುವ ಹಾಗೆ ಮಾಡ್ಬೇಕು. ನೀರು ಹೇಗೆ ವ್ಯವಸ್ಥೆ ಆಗ್ಬೇಕು, ನೀರು ಮಳೆಗಾಲದಲ್ಲಿ ಹೇಗೆ ಹೋಗ್ಬೇಕು ಎಂಬುದಾಗಿದೆ. ಕಾಂಕ್ರೀಟ್ ರೋಡ್ ಮಾಡ್ತಾರೆ, ಕಾಂಕ್ರೀಟ್ ರೋಡ್ ಮಾಡಿದ್ರಲ್ಲೇ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಹೊಂಡ ಗಿಂಡ, ಅದರಲ್ಲಿ ನಾನು ಈ ಬಗ್ಗೆ ನಿಮ್ಗೆ ವಿಡಿಯೋ ಸಮೇತ ಹಾಕಿದ್ದೇನೆ. ಹೋದ ಸರ್ತಿ ಬಂದಾಗ ಅಲ್ಲಿ ಜಲಸಿರಿಯರು
ಅದ್ರ ಮಣ್ಣು ಸರಿ ಹಾಕ್ಲಿಲ್ಲ, ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಬಂತು. ಹೌದು, ನಿಮ್ಗೆ ವಿಡಿಯೋ ಸಹ ಬಂದು ನೀವು ಹಾಕಿದ್ರಿ ಇದರಲ್ಲಿ ನ್ಯೂಸ್ ಅಲ್ಲಿ. ಪಿಕಪ್ ಬಂತು, ಹೊಂಡ ಆಯ್ತು, ಅವರು ಪಾಪ ಬೆಳಿಗ್ಗೆ ಎದ್ದುಕೊಂಡು ಬರ್ತಾರೆ ಕೆಲಸಕ್ಕೆ ಅಂತ ಹೇಳಿ. ಅಂತೆಲ್ಲ ಅವಘಾಡಾದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವರೇ ಖರ್ಚು ಮಾಡಿ ಆ ದಿವಸದ ಕೆಲಸವೂ ಹೋಯ್ತು ಅವರಿಗೆ. ಎಲ್ಲ ಸಮಸ್ಯೆಗಳು ಉಂಟು. ಸಮಸ್ಯೆಗಳನ್ನು ಯಾವತ್ತೂ ಇವರು ಸರಿ ಮಾಡುದೇ ಇಲ್ಲ. ಒಂದು ನಾನು ಹೇಳುದಂದ್ರೆ, ಈ ಮಳೆಗಾಲದಲ್ಲಿ ಆಗುವಂತ ಅವಘಡಗಳಿಗೆ ಯಾರು ಅಧಿಕಾರದಲ್ಲಿ ಇರ್ತಾರೋ, ಯಾರು ಪ್ರತಿನಿಧಿಗಳು ಇರ್ತಾರೆ, ಅವರು ಸರಿಯಾಗಿ ಒಂದು ಜವಾಬ್ದಾರಿ ತಕೊಂಡು ಕೆಲಸ ಮಾಡಬೇಕು. ಜನಗಳಿಗೂ ಒಂದು ಅವರ ಬಗ್ಗೆ ಒಂದು ಹೆಚ್ಚಿನ ಅಭಿಮಾನ ಹುಡ್ತದೆ, ಪ್ರೀತಿ ಹುಡ್ತದೆ. ಇಂಥವರೇ ಒಳ್ಳೆ ವರ್ಕ್ ಮಾಡ್ತಾರೆ ಅಂತ ಹೇಳಿ. ನಮ್ಮಲ್ಲಿ ನೋಡಿ, ಮೊನ್ನೆ ಒಬ್ರು ವಿನ್ ಆದ್ರು, ಜಯ ಪೂಜಾರಿ ಅಂತ ಹೇಳಿ, ಇಲ್ಲಿ ಓಟಲ್ಲಿ. ಅವರು ಒಳ್ಳೆ ವರ್ಕರ್ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದ್ರೆ, ಎಲ್ಲಿ ಏನಾದ್ರೂ ಓಡಿಕೊಂಡು ಬರ್ತಾರೆ. ಸಣ್ಣ ಪ್ರತಿನಿಧಿ ಅವರು, ಇಲ್ಲಿ ಪಂಚಾಯತ್ ಪ್ರತಿನಿಧಿ ಸೋಮೇಶ್ ಅವರು, ಒಳ್ಳೆ ವರ್ಕರ್ ಅವರು. ಒಂದು ಏನಾದ್ರು ಫೋನ್ ಮಾಡಿದ್ರೆ ಸಾಕು, ಯಾವ್ದಕ್ಕೊಂದು ಸೈನ್ ಹಾಕಿ ಅಂತ ಹೇಳಿದ್ರೆ ಸಾಕು, ಕೂಡಲೇ ಬನ್ನಿ, ನಾನು ಯಾವಾಗ ಬೇಕು ನಿಮ್ಗೆ ಸಿಗ್ತೇನೆ, ಯಾವಾಗ ಬೇಕು ನಿಮ್ಗೆ ಎಂತೆಲ್ಲ ಸಹಾಯ ಆಗ್ಬೇಕು ನನ್ನಿಂದ ಅದ್ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ. ನಮ್ಗೆ ಅಂತ ಜನಪ್ರತಿನಿಧಿಗಳು ಬೇಕು. ಮತ್ತೆ ಮುಂದಕ್ಕೆ ಸಹ ಅವ್ರು ಏನೆಲ್ಲ ವರ್ಕ್ ಮಾಡ್ತಾರೆ ಅದನ್ನು ನೋಡಿ ಜನಗಳವರು ನಮ್ಗೆ ಅಂತವರೇ ಬೇಕು ಅಂತೇಳಿ ಓಟ್ ಕೊಡ್ತಾರೆ. ಹಾಗಾಗಿ ಕೆಲವರೆಲ್ಲ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಕೈ ಮುಗಿದುಕೊಂಡು ಹೋಗ್ತಾರೆ. ಮತ್ತೆ ಕೈ ಮುಗಿದು ಯಾವಾಗ ಇನ್ನೊಂದ್ಸತಿ ಓಟು ಬಂದಾಗ ಮಾತ್ರ ಕೈ ಮುಗಿ ನಮ್ಗೆ ಓಟು ಕೊಡಿ ಅಂತ ಅಂತವರು ಇರ್ತಾರೆ. ಕೆಲಸ ಮಾಡಿದೆ ನಾನು ಅವರಿಗೆ ಇವರಿಗೆ ದೂರಾಗಿ ನಾನು ಮಾತಾಡುದಿಲ್ಲ. ಒಟ್ಟಾರೆಯಾಗಿ ಯಾರೇ ಬರ್ಲಿ, ಯಾವ ಪಕ್ಷದವರೇ ಬರ್ಲಿ, ಒಳ್ಳೆ ವರ್ಕ್ ಮಾಡಬೇಕು, ಜನಗಳಿಗೆ ಹೆಲ್ಪ್ ಆಗುವಂತ ವರ್ಕ್ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಧಾರಾಕಾರ ಸುರಿದ ಮಳೆಯಿಂದಾಗಿ ಮಂಗಳೂರು ನಗರ ವ್ಯಾಪ್ತಿಯಲ್ಲೂ ಕೂಡ ಸಂಪೂರ್ಣ ಮಳೆ ನೀರು ನುಗ್ಗಿ ಜಲಾವೃತಗೊಂಡಿದೆ. ಕೊಟ್ಟಾರ ಮಾಲೇಮಾರ್ನಲ್ಲಿ ಮನೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕೊಟ್ಟಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೂ ಕೂಡ ತೊಡಕುಂಟಾಗಿದೆ. ನಿನ್ನೆಯಿಂದಲೇ ಸುರಿದ ಮಳೆಯಿಂದಾಗಿ ಜನಜೀವನ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಅಸ್ತವ್ಯಸ್ತಗೊಂಡಿದೆ. ನಗರದ ಪಂಪ್ವೆಲ್ ಸೇರಿದಂತೆ ಕೊಟ್ಟಾರ ಮಾಲೇಮಾರ್ನಲ್ಲಿ ಮನೆಗಳಿಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ ಒಂದು ವಾರದಿಂದ ಸುರಿಯುತ್ತಿರುವ ಗಾಳಿ ಮಳೆಯಿಂದಾಗಿ ಇದೀಗ ಅಪಾರ ನಷ್ಟ ಕೂಡ ಸಂಭವಿಸಿದೆ. ತೀವ್ರ ಸ್ವರೂಪದ ಮಳೆ ಮುಂದುವರೆದಿದ್ದು ಮಂಗಳೂರು ನಗರದಲ್ಲಿ ಗುರುವಾರ ರಾತ್ರಿಯೇ ಸುರಿದ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಮನೆಗಳಿಗೂ ನಗರದ ಮಧ್ಯದ ಕೆಲವು ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ಮಿಷನ್ ಸ್ಟ್ರೀಟ್ ರಸ್ತೆ, ರಾವ್ ವೃತ್ತ ಮತ್ತು ಕೊಪ್ಪರ ಹಿತ್ಲೋ ಪ್ರದೇಶಗಳು ಅಪಾಯದಲ್ಲಿ ಸಿಲುಕಿದ್ದವರನ್ನ ಸಾರ್ವಜನಿಕರೇ ಸುರಕ್ಷಿತ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಕೆಲವು ಭಾಗಗಳಲ್ಲಿ ರಸ್ತೆಗಳಲ್ಲಿ ಮೊಣಕಾಲು ಎತ್ತರಕ್ಕೆ ನೀರು ಹರಿದಿದ್ದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಅಪಾಯದಲ್ಲಿವೆ. ಮ್ಯಾನ್ಹೋಲ್ಗಳು ಕಟ್ಟಿ ನಿಂತು ಕೆಲವು ದಿನಗಳಿಂದ ಕೊಳಕು ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದರೂ ಕೂಡ ಮಹಾನಗರ ಪಾಲಿಕೆ ಕಾಳಜಿ ವಹಿಸಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ.
ಮಳೆಗಾಲಕ್ಕೆ ಮುನ್ನ ಸಮರ್ಪಕವಾಗಿ ಸಿದ್ಧತೆಗಳನ್ನು ಮಾಡದೇ ಇದ್ದುದರಿಂದ ಮತ್ತು ಮಾಡಿದ್ದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದರಿಂದ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ನಷ್ಟ ಸಂಭವಿಸಿದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಕೆಲವು ಪ್ರದೇಶಗಳಿಗೆ ಬೇಡಿಕೆಯು ನೀರು ನಿಂತಿದ್ದು ಮಠದ ಅಂಬೇಡ್ಕರ್ ವೃತ್ತದ ಬಳಿ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತಿದ್ದು ಅಂತಾರಾಜ್ಯ ಬಸ್ಗಳ ಓಡಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾದ ಘಟನೆ ನಡೆದಿದೆ. ಇನ್ನು ಮಂಗಳೂರಿನಲ್ಲಿ ಹಾನಿಯ ಬಗ್ಗೆ ಈಗ ಮಾತಾಡಲಿಕ್ಕೆ ನಮ್ಮ ಜೊತೆ ಮಂಗಳೂರಿನ ಪ್ರತಿನಿಧಿಯಾದಂತಹ ನಾಗೇಶ್ ಕಾವೂರು ನಮ್ಮ ಜೊತೆ ಇದ್ದಾರೆ. ನಾಗೇಶ್ ಕಾವೂರು, ನಮಸ್ತೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ? ಈ ಹಿನ್ನೆಲೆಯಲ್ಲಿ ಮರದಿಂದಾಗಿ ಬಿದ್ದಿರುವುದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಆಗಿರುವುದು. ಈಗಾಗಲೇ ಅಗ್ನಿಶಾಮಕ ದಳ ಸೇರಿದಂತೆ ಸ್ಥಳೀಯರಿಂದ ಮರ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಜೊತೆಗೆ ಕೊಟ್ಟಾರ ಸೇರಿದಂತೆ ಪಂಪೈಲ್ ಆಗಿರ್ಬೋದು, ಜಪ್ಪಿನಮೊಗಲು ಆಗಿರ್ಬೋದು, ವಿವಿಧ ಕಡೆಯಲ್ಲಿ ನೆರೆಹಾವಳಿಯಿಂದ ಸೃಷ್ಟಿಯಾಗಿರುವಂತದ್ದು. ಅಂಗಡಿಗಳಿಗೆ ಈಗಾಗಲೇ ಹೋಟೆಲ್ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿರುವಂತ ಸಾಕಷ್ಟು ಅಪಾರ ಪ್ರಮಾಣದ ನಷ್ಟ ಆಗಿರುವಂತದ್ದು. ಮನೆಗಳಿಗೆ ಕೂಡ ನೀರು ಆವರಿಸಿರುವಂತದ್ದು ಘಟನೆ ನಡೆದಿರುವಂತೆ. ಜೊತೆಗೆ ಈಗ ತೋಟ ಬೆಂಗರೆಯಲ್ಲಿ ಈಗ ಹಳೆಯ ಬಾಗಿಲಲ್ಲಿ ಅಂದ್ರೆ ಇಬ್ಬರು ಮೀನು ಹಿಡಿಯಲು ಹೋಗಿರುವಂತವರು ನೀರಿನ ಪಾಲಾಗಿರುವಂತ ವರದಿ ಆಗಿರುವಂತದ್ದು. ಇಬ್ಬರು ಅಂದ್ರೆ ನದಿಯ ತಡದಲ್ಲಿ ಮೀನು ಹಿಡಿಯಲು ಹೋಗಿದ್ರು. ಈ ನೆಲೆಯಲ್ಲಿ ಅವರು ನದಿಯ ಸೆಳೆತಕ್ಕೆ ಅಥವಾ ಕಡಲಿನ ಅಬ್ಬರಕ್ಕೆ ಕೊಂಡೊಯ್ದಾಗಿದ್ದು ಈಗ ಅವರ ಪತ್ತೆಗಾಗಿ ಸಾಕಷ್ಟು ಕಾರ್ಯಾಚರಣೆ ನಡೆದಿರುವಂತದ್ದು. ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಯಶವಂತ ಮತ್ತು ಕಮಲಾಕ್ಷ ಎಂಬ ಗುರುತಿಸಲಾಗಿರುವಂತದ್ದು ಕಾವ್ಯ. ಜೊತೆಗೆ ಈಗ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ರಜೆ ಘೋಷಣೆ ಆಗಿರುವಂತದ್ದು ಕಾವ್ಯ. ಅಂದ್ರೆ ಈ ಅಧಿಕಾರಿಗಳು ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಯಾವ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ ಅಂತ? ಅಂದ್ರೆ ಕೆಲವೊಂದು ಪ್ರದೇಶಗಳಿಗೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಳಿಸುವಂತದ್ದು, ಸೂಕ್ತ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಸ್ಥಳೀಯರು ಆಗ್ರಹ ಮಾಡಿರುವಂತದ್ದು. ಅಂದ್ರೆ ಕೊಟ್ಟಾರ ಆಗಿರ್ಬೋದು ಅಥವಾ ಪಂಪೇಲ್ ಜಲವೃತ ಆಗಿರುವಂತದ್ದು ಈ ಪ್ರದೇಶಕ್ಕೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡಿರುವಂತದ್ದು. ಸಾಕಷ್ಟು ಪ್ರಮಾಣದ ಅಪಾರ ಪ್ರಮಾಣದ ಒಂದು ಏನೆಲ್ಲ ನಷ್ಟ ಆಗಿದೆ ಅದರ ಒಂದು ವರದಿಯನ್ನು ಸಲ್ಲಿಸಿರುವಂತದ್ದು. ಜೊತೆಗೆ ನಾಳೆ ಅಂದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಮಂಗಳೂರಿಗೆ ಆಗಮಿಸುತ್ತದೆ ಅನ್ನೋ ಸುದ್ದಿ ಬಂದಿದೆ. ಇವತ್ತು ಬೇರೆ ಆವೃತವಾದ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಕಾವ್ಯ. ಅಂದ್ರೆ ಇನ್ನು ಅತಿಯಾದ ಮಳೆ ಬಂದಿದೆ, ನೀರು ಹೋಗಲು ವ್ಯವಸ್ಥೆ ಇಲ್ಲದ ಕಾರಣ ಮಂಗಳೂರಿನ ಕೆಲವು ಪ್ರದೇಶಗಳು ಜಲಾವೃತಗೊಂಡಿದೆ. ಇದಕ್ಕೆ ಅಧಿಕಾರಿಗಳು ಈಗಾಗಲೇ ಎಚ್ಚೆತ್ತುಕೊಳ್ಳದಿರುವುದು ಇದಕ್ಕೆ ಕಾರಣ ಅಂತಾನ? ಹೌದು ಕಾವ್ಯ, ಯಾಕಂದ್ರೆ ತೋಡುಗಳಲ್ಲಿ ಈಗಾಗಲೇ ಸರಿಯಾದ ಒಂದು ವ್ಯವಸ್ಥೆ ಮಾಡಿಲ್ಲ. ಅಂದ್ರೆ ಮಳೆ ಅಂದ್ರೆ ಮುಂಗಾರು ಈ ವರ್ಷ ಅಂದ್ರೆ ಮುಂಚೆನೆ ಆಗಮಿಸಿದ್ರಿಂದ ಅಧಿಕಾರಿಗಳು ಸ್ವಲ್ಪ ನಿದ್ದೆ ಬಿಟ್ಟು ಕೆಲಸ ಮಾಡಿಲ್ಲ. ಹಾಗೆ ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ನೆರೆ ಹಾವಳಿ ಆಗಿರುವಂತದ್ದು ಅಂದ್ರೆ ಕೊಟ್ಟಾರ ಆಗಿರ್ಬೋದು ಅಥವಾ
ಪಂಪೆಲ್ ಆಗಿರ್ಬೋದು ಅಥವಾ ಬೇರೆ ಜಪ್ಪಿನಮೊಗರು ಪ್ರದೇಶದಲ್ಲಿ ಸಾಕಷ್ಟು ಅಂದ್ರೆ ಮನೆಗಳಿಗೆ ನೀರು ಆವರಿಸಿರುವಂತದ್ದು. ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು ಕ್ರಮ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಕರೆಕ್ಟ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಈಗಾಗಲೇ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಕಂದಾಯ ಸಚಿವರ ಜೊತೆ ಮಾತನಾಡಿ ಪರಿಹಾರಕ್ಕೆ ಏನಾದ್ರೂ ಸಂಬಂಧಪಟ್ಟಿದ್ರೆ ಅದನ್ನು ಕೂಡ ಪರಿಹಾರ ವಿತರಿಸುವಂತ ಕಾರ್ಯ ಮಾಡ್ಬೇಕೆಂಬ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಕಾವ್ಯ, ಅಂದ್ರೆ ಇವಾಗ ಏನು ಜಲಾವೃತಗೊಂಡ ಕೆಲವು ತಗ್ಗು ಪ್ರದೇಶದ ಮನೆಗಳು ಅಲ್ಲೇನಾದ್ರೂ ಸ್ಥಳಾಂತರ ಕಾರ್ಯ ಏನಾದ್ರೂ ಆಗಿದೆ? ಅಂದ್ರೆ ಈಗ ಗಂಜಿ ಕೇಂದ್ರಗಳ ತೆರೆ ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಆ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಗಂಜಿ ಕೇಂದ್ರದಲ್ಲಿ ನಿಗದಿ ಮಾಡ್ಬೇಕೆಂಬ ಒಂದು ಸೂಚನೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ಇರುವಂತಹ ನಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿರುವಂತದ್ದು. ಕಾವ್ಯ, ಓಕೆ, ಥ್ಯಾಂಕ್ ಯು ನಾಗೇಶ್. ವಿಷಯ ದಾದ ಬನ್ನಾಗ ಕೋಡೆ ನೈಟ್ಗೆ ಅಕಲು ಮೀನುಗಾರಿಕೆಗೆ ಒಂದು ಸುದೆಗೆ ಪೋತಿತ್ತೇರು 1 ಗಂಟೆ ಸುಮಾರಿಗೆ ಮೀನುಗಾರಿಕೆ ಒಂದು ಸುದೆಗೆ ಪೋತಿನ ಸ್ವಲ್ಪ ಅಚಾನಕ್ ಅದು ನೀರ್ದ ಲೋಟು ಚಾಲ್ಬೂರ್ನು ಸುದೇಟು ಅವು ಹೆಚ್ಚು ನಿಮಿಷ ಆಮೇಲೆ ಡ್ಯಾಮ್ ಅಡಿಮಿನಿ ನೀರು ಹೆಂಗಲೇ ಮೆಸೇಜ್ ಇದೆ ಅಂದೆ ನೀರು ಬಿಡ್ತಾರ ಅಂತ ಗೊತ್ತಿಜ್ಜಿ ಆ ನೀರು ಬಿಡ್ಬಿನ ಟೈಮ್ಗೆ ನೀರು ಲೋಟು ಬಿಡ್ದು ಸೀಡಿ ಚಾಲ್ಬೂರ್ನು ಅವಾಗ ನಮ್ಗೆ ಇಂಜಿನ ವಾರ್ಡ್ ನಮ್ಮ ವಾರ್ಡ್ ತುಲಾದು ಬರ್ಪಿನಾಥ ಕೆಪಾಸಿಟಿ ಯಾವ್ದು ಆಯ್ತು ಲೋಟು ಆ ಟೈಮ್ಗೆ ದಾದಾದನಂದು ಈ ವಾಡ ಅಕಲು ಜನ ಮಾತ್ರ ರಡ್ಡು ಜನ ಎಲ್ಲ ನೀರು ಪಾಲು ಆತಿರುತ್ತೆ ಅಲ್ವೇ ಬಾಗಿಲ್ಡು ಅಂಜಿ ಕಡಲು ಪಾಸ್ ಆತಿರು ಆಯ್ತು ವಾಡದ ಅವಶೇಷ ಮಾತೈತೆ ಮಿತ್ತು ಬುಡ್ದು ನೈಟೆ ಕಡಲ್ದ ಮಿಟ್ಲು ಎಂಗಲ್ನ ಬೆಂಗಳದ ಕರಿಯ ನಿಟ್ಟು ಅಂಜ ಮಾಹಿತಿ ಐತೆ ಜನಕುಂಡಲ ಮಾಹಿತಿ ಎಂಗಲೆಗೆ ತಿಕ್ಕಿದಿಜ್ಜಿ ಸಾಧಾರಣ ಸ್ವತ್ತದ ಒಂದು 3-4 ಲಕ್ಷ ರೂಪಾಯಿ ವಾಡ ಇಂಜಿನ್ ಬಲೆ ಮಾತಗಲು ಇಂಚಗಲು ಒಂದು ಹೊಸದು ಬಲೆ ಮಾತ ಪಾಡಿಯರು ಅಂಜ ಆತು ಲಾಸ್ ಆದ ಬಕ್ಕ ಡೆಡ್ ಬಾಡಿ ಒಂದರ ಬಲ್ಲಿ ಇತ್ತೆ ನಾವು ವರನ್ ಡೆಡ್ ಬಾಡಿ ಒಂದು ಪುನಃ ಮಿಸ್ಸಿಂಗ್ ಎಂದು ಪನ್ನಡ ಆಪುಂಡು ಇತ್ತೆ ಮುಟ್ಟದಲ್ಲ ಎಂಗಲೆಗೆ ಕೋಸ್ಟಲ್ ಗಾರ್ಡ್ ಆಡುವಲ್ಲ ಇತ್ತೆ ಮುಟ ನಾಡು ನಂಜಿನ ವ್ಯಾಸಿ ಇತ್ತೆ ಇತ್ತದೆ 10-15 ಗಂಟೆ ಮುಟ ಆತಿಜಿ ಅಂಜ ಅದು ಮೀನುಗಾರಿನ ಅಂಜಿ ಕೇನ್ನ ಅಂಜಿ ದಾಲ ಸರ್ಕಾರನೇ ಒಲ ಒಂದು ಮಲ್ತೊಂದು ಇಜ್ಜಿಲಾಗ ಆಪು ನಿಮಗೆ ಮೀನುಗಾರಿ ಈ ವಿಷಯನು ಮೀಡಿಯಾದ ಮುಖಾಂತರ ಸರ್ಕಾರಕ್ಕೂ ತೆರಪವರೆಯನ್ನು ಇಚ್ಛಪಡುತ್ತೆ ಒಂದು ವಿಷಯ ದಾದ ಬನ್ನಿನಾಗ ಯಶವಂತ ಬಕ್ಕ ಕಮಲಾಕ್ಷ ಇತ್ತೆ ಇನ್ನಿದ ಈ ಅವಗರಡು ನೀರ್ಪಾಲಾತಿನ ಕುಟುಂಬ ಬಾರಿ ಒಂಜಿ ಬಂಗದ ಕುಟುಂಬ ರಡ್ಡು ಪೊಂಜೋಕುಲು ಬಕ್ಕೊಂಜಿ ಯಶವಂತ ಮೇರೆಗೆ ಒಂಜಿ ಆನು ಅಂಚ ಒರಿಯೇ ಬೆನ್ನದ ಜೀವನ ಪೋಂದಿನಾಗ ನಿಲ್ಲಾಡು ಅಂಚ ಅದಗಲಿಗೆ ಕಲ್ಪನಾ ಜೋಕುಲು ಆಕನ ರಡ್ಡು ಜೋಕುಲ್ಲ ఆయన బక్కొరిన ఆన మగల కల్పన జోకులు అంచ దగల అయితే కుటుంబದ ಪರಿಸ್ಥಿತಿಲ ಚಿಂತದನಕ ಊರ್ನು ಇತ್ತೆ ఒకళ్ళ ಈ ಅವಘಡದ ಒಂದಿಟ್ಟು ಅಂಚ ಅದು ಸರ್ಕಾರದ ಇತ್ತೆ ಮುಟ್ಟ ಎಂಗಳಿಗೆ ದಾಲ ಈತ ಕಂಪ್ಲೇಂಟ್ ಕೊಡ್ದು ಎಂಗ್ಳು ಇತ್ತೆ ಮುಟ್ಟ ದಾಲ ಒಂಜಿ ಬತ್ತದ ಆಕ್ಷನ್ ದೇಪುಣ ಇತ್ತೆ ಮುಟ್ಟ ಅದು ಮೀನುಗಾರರ ಪೋಂಡ ಪೋಡು ಅಂಚಿನ ಪರಿಸ್ಥಿತಿ ಆತನ ಇತ್ತೆ ಒಂಜಿ ಕೋಸ್ಟಲ್ನ ಬರ್ಪುಜಿ ಒಂಜಿ ದಾಲ ಇಟೆಗೆ ಬತ್ತದ ಒಂಜಿ ಸೂಪಿನ ಸಲ ಇಜ್ಜಿ ರೆಸ್ಪಾನ್ಸೇ ಇಜ್ಜಿ ಒಂದು ಮನೋಲಿ
ಸರ್ಕಾರದ ವಾರಿ ಇದ್ದಲ್ಲ ಅಂಗಳಿಗೆ ರೆಸ್ಪಾನ್ಸ್ ಸಿಗಿದಿಜಿ ಗಂಟೆ 12 ಗಂಟೆ ಅವನ ಬದ್ದು ಅದು ಚಿಕ್ಕ ದೋಣಿಯಲ್ಲಿ ನದಿಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಒಂದು ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ಯಾವತ್ತೂ ಇಂಥ ಸಂದರ್ಭಗಳು ಭಾರಿ ಕಮ್ಮಿ ನಮ್ಮಲ್ಲಿ ಆಗುದು. ಯಾಕಂದ್ರೆ ಎಲ್ಲ ಫಿಶರ್ಮೆನ್ ಎಲ್ಲ ನದಿಯಲ್ಲಿ ಈ ಟೈಮ್ ಸಮುದ್ರಕ್ಕೆ ಹೋಗಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟು ನದಿಯಲ್ಲಿ ಕೆಲಸ ಮಾಡಿ ಅವರ ಜೀವನ ಪಾಲನೆ ನಡೆಸುವಂತ ಕೆಲಸಗಳು. ಆದ್ರೆ ಇದೊಂದು ದುರದೃಷ್ಟದಿಂದ ನಡೆದಿದೆ. ತುಂಬಾ ನಾವೆಲ್ಲ ಸೇರಿ ಕೋಸ್ಟ್ ಗಾರ್ಡ್ಗೆ ಮತ್ತೆ ಕರಾವಳಿ ಪೊಲೀಸ್ಗೆ ಮತ್ತೆ ಪಿಗರೆಸ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಒಂದು ಹೆಲಿಕಾಪ್ಟರ್ಸ್ ಅಂತ ನಮ್ಗೆ ಹೆಲ್ಪ್ ಮಾಡಕ್ಕೆ ಕೇಳಿದೀವಿ. ಇನ್ನು ಅದು ಯಾವ್ದು ವ್ಯವಸ್ಥೆ ಇನ್ನೂ ಆಗಿಲ್ಲ. ಮತ್ತೆ ಸಮುದ್ರ ರಫ್ತಿರೋ ಕಾರಣ ನಮ್ಮ ಹುಡುಗರು ಕೂಡ ಎಲ್ಲ ಹುಡುಕ್ತಾ ಇದಾರೆ. ಒಂದು ಕ್ಲೂ ಸಿಕ್ಕಿದೆ ಏನಂತ ಹೇಳಿದ್ರೆ ಯಾವ ಇಂಜಿನ್ ಕೆರೋಸಿನ್ ಯೂಸ್ ಮಾಡ್ತಾರಲ್ಲ, ಪೆಟ್ರೋಲ್ ಯೂಸ್ ಮಾಡ್ತಾರ, ಆ ಟ್ಯಾಂಕ್ ಒಂದು ಕೆಲವೊಂದು ನಮ್ಗೆ CAB ಬಂದು ಸಿಕ್ಕಿದೆ ನಮ್ಮ ಕೋಟೆಬೆಂಗ್ರೆಯಲ್ಲಿ. ಹಾಗಾಗಿ ನಮ್ಗೆ ಸ್ವಲ್ಪ 100% ದೋಣಿ ಮುಳುಗಿದೆ ಅಂತ ಅನಿಸ್ತಾ ಇದೆ ಇವಾಗ. ಅಂದ್ರೆ ಸರ್ ಅವ್ರೇನು ಅವ್ರಿಗೆ ಈಗಾಗಲೇ ಅವರಿಗೆ ಮುನ್ನೆಚ್ಚರಿಕೆ ಅಂದ್ರೆ ಗಾಳಿ ಮಳೆ ಬರ್ತಾ ಇದೆ ಇದರ ಬಗ್ಗೆ ಗೊತ್ತಿರದೆ ಅವರು ಹೋಗಿದ್ದ ಅಂತ. ಸಮುದ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದು ಮುಂಚೆ ಅಂತ ನಮ್ಗೆ ಬಂದಿದೆ. ಸಮುದ್ರ ಯಾರು ಹೋಗುದಿಲ್ಲ. ಬಟ್ ಇದು ನದಿಯಲ್ಲಿ ಕೆಲಸ ಮಾಡುವಂತ ಮೀನುಗಳ ನಾಡದೋಣಿ ಇರ್ತದೆ. ಸೊ ಅವರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾಡದೋಣಿ ಇದು ಚಿಕ್ಕ ಚಿಕ್ಕ ಕೆಲಸ ಮುಂದೆ ಮಾಡುವಂತದಲ್ವಾ. ಇದು ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನಮ್ಗೆ ಇನ್ನೂ ನಮ್ಮ ಮನವರಿಕೆ ಆಗ್ತಿಲ್ಲ ಏನು ಆಗಿರ್ಬೋದು ಅಂತ. ಓಕೆ ಸರ್, ಥ್ಯಾಂಕ್ ಯು. ನೇನು ನಗರದ ತೋಟಬೆಂಗ್ರೆಯ ಅಳಿವೆ ಬಾಗಿಲು ಸಮೀಪ ನಾಡದೋಣಿ ಮಗುಚಿದ ಪರಿಣಾಮ 2 ಮೀನುಗಾರರು ನಾಪತ್ತೆಯಾದ ಘಟನೆ ನಡೆದಿದೆ. ತೋಟಬೆಂಗ್ರೆ ಅಳಿವೆ ಬಾಗಿಲು ಸಮೀಪ ಮೀನು ಹಿಡಿಯುತ್ತಿದ್ದಾಗ ಭಾರೀ ಗಾಳಿ ಮಳೆಗೆ ದೋಣಿ ಮಗುಚಿ ಬಿತ್ತು ಎನ್ನಲಾಗಿದೆ. ಇದರಿಂದಾಗಿ ದೋಣಿಯಲ್ಲಿದ್ದ ಯಶವಂತ್ ಮತ್ತು ಕಮಲಾಕ್ಷ ಎಂಬುವರು ನಾಪತ್ತೆಯಾದ ಬಗ್ಗೆ ವರದಿಯಾಗಿದೆ. ನಾಡದೋಣಿಯ ಪೆಟ್ರೋಲ್ ಟ್ಯಾಂಕ್ ತೋಟಬೆಂಗ್ರೆ ಬಳಿಯ ದಡಕ್ಕೆ ಬಂದು ಬಿದ್ದಿದೆ. ನಾಡದೋಣಿ ಕೂಡ ಕಣ್ಮರೆಯಾಗಿದೆ. ಸ್ಥಳೀಯರು ಈಗಾಗಲೇ ಮತ್ತು ಕೋಸ್ಟಲ್ ಗಾರ್ಡ್ನವರು ಈಗಾಗಲೇ ಹುಡುಕಾಟವನ್ನ ಆರಂಭಿಸಿದ್ದಾರೆ.
ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಮಳೆಯಿಂದಾಗಿ ಉಳ್ಳಾಲ ತಾಲೂಕಿನ ವಿವಿಧೆಡೆ ಗುಡ್ಡ ಕುಸಿತದಿಂದಾಗಿ ಪ್ರಾಣಹಾನಿ ಕೂಡ ಸಂಭವಿಸಿದೆ. ಈ ಕುರಿತು ರಕ್ಷಣಾ ಕಾರ್ಯಾಚರಣೆಗಾಗಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಉಳ್ಳಾಲ ತಾಲೂಕಿನ ಬೆಳ್ಮ ಹಾಗೂ ಮಂಜನಾಡಿ ಗ್ರಾಮದಲ್ಲಿ ಗುಡ್ಡ ಕುಸಿದು ಪ್ರಾಣಹಾನಿ ಸಂಭವಿಸಿದ್ದು ಹಾಗೂ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಉಳ್ಳಾಲ ಬೈಲು, ಅಕ್ಕರಕೆರೆ, ಮಿಲ್ಲತ್ ನಗರ, ಉಳಿಯ, ಅಲೇಕಳ, ಸುಂದರಿಬಾಗ್, ಕಲ್ಲಾಪು, ಸೋಮೇಶ್ವರ, ಕೋಟೆಕಾರು ವ್ಯಾಪ್ತಿಯ ಕುಂಪಲ, ಕನೀರ್ತೋಟ, ಉಚ್ಚಲ ಮುಂತಾದ ತಗ್ಗು ಪ್ರದೇಶಗಳಿಗೆ ಕೃತಕ ನೆರೆಯಿಂದ ಮನೆಗಳಿಗೆ ನೀರು ನುಗ್ಗಿ ಆಸ್ತಿ ಪಾಸ್ತಿಗಳು ಸಂಪೂರ್ಣ ಹಾನಿಗೆ ಒಳಗಾಗಿವೆ. ಮುಂಜಾಗ್ರತಾ ಕ್ರಮ ಹಾಗೂ ಅಗತ್ಯ ರಕ್ಷಣಾ ಕಾರ್ಯದ ಕುರಿತಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿ ಎನ್ಡಿಆರ್ಎಫ್ ಮುಂತಾದ ರಕ್ಷಣಾ ತಂಡಗಳನ್ನು ಸನ್ನದ್ಧಗೊಳಿಸಲು ಈಗಾಗಲೇ ಖಾದರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರ ಜೊತೆಯಲ್ಲಿ ಕೂಡ ಮಾತುಕತೆಯನ್ನ ನಡೆಸಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರಲಾಗಿದೆ. ಮೃತರ ಕುಟುಂಬಗಳಿಗೆ ಪರಿಹಾರ ಹಾಗೂ ಆಸ್ತಿ ಪಾಸ್ತಿ ನಷ್ಟ ಸಂಭವಿಸಿದ ವರದಿಯನ್ನ ಆಧರಿಸಿ ಪರಿಹಾರ ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಅಧಿಕಾರಿಯನ್ನ ನೇಮಿಸಿ ಪರಿಸ್ಥಿತಿ ಅವಲೋಕನ ನಡೆಸಲು ಖಾದರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಪಂಚಾಯತ್ ಪ್ರತಿನಿಧಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುವ ಖಾದರ್ ಅವರು ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ಳಲು ರಕ್ಷಣಾ ಕಾರ್ಯಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಇನ್ನು ತಾಲೂಕಿನ ಬೆಳ್ಮ ಗ್ರಾಮದ ಕಾನಕೆರೆಯಲ್ಲಿ ನೌಶಾದ್ ಅವರ ಮನೆಗೆ ಹಿಂಬದಿಯ ಗುಡ್ಡೆ ತಡೆಗೂಡಿ ಕುಸಿದು ಬಿದ್ದು ನೌಶಾದ್ರ ಪುತ್ರಿ ಫಾತಿಮಾ ನಯೀಮಾ ಮಂಜನಾಡಿ ಗ್ರಾಮದ ಮೊಂಟೆಪದವು ಸಮೀಪದ ಕೋಡಿ ಎಂಬಲ್ಲಿ ಗುಡ್ಡ ಜರಿದು 5 ಮಣ್ಣಿನಡಿಯಲ್ಲಿ ಸಿಲುಕಿ ಪ್ರೇಮ ಪೂಜಾರಿ ಅವರು ಮೃತಪಟ್ಟಿದ್ದು ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಸ್ಥಳದಲ್ಲಿ ಅಪರ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ಇತರ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರ ಸಂಪರ್ಕದಲ್ಲಿದ್ದುಕೊಂಡು ಸಹಕರಿಸುವಂತೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಸೂಚನೆಯನ್ನ ನೀಡಿದ್ದು ಜನಸಾಮಾನ್ಯರು ಕೂಡ ಎಚ್ಚರಿಕೆ ವಹಿಸುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ.
ಮಹಾಮಳೆಯಿಂದಾಗಿ ಬೈಕಂಪಾಡಿಯ ಕಚೇರಿಗಳ ಒಳಗೆ ಕೂಡ ನೀರು ನುಗ್ಗಿದೆ. ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಕೈಗಾರಿಕೆಗಳಿಗೆ ನೀರು ನುಗ್ಗಿ ಪೀಠೋಪಕರಣಗಳು, ದುಬಾರಿ ವೆಚ್ಚದ ಯಂತ್ರೋಪಕರಣಗಳಿಗೆ ಹಾನಿ ಕೂಡ ಆಗಿದೆ. ನಿನ್ನೆ ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಗೆ ಈ ಅನಾಹುತ ಸಂಭವಿಸಿದೆ. ಬೈಕಂಪಾಡಿ ಪ್ರದೇಶದಲ್ಲಿ ಅಪಾರ ಹಾನಿ ಹಾಗೂ ನಷ್ಟ ಸಂಭವಿಸಿದೆ. ನಿನ್ನೆಯಿಂದಲೇ ಸುರಿದ ಧಾರಾಕಾರ ಮಳೆಗೆ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ವಾಹನಗಳು ಕೂಡ ಸಂಚರಿಸಲಾಗದ ಪರಿಸ್ಥಿತಿ ಅಲ್ಲಿ ಇದೆ. ಸರಿಯಾದ ನೀರು ಹೋಗಲು, ಮಳೆ ನೀರು ಹೋಗಲು ಸರಿಯಾದ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿ ಮಂಗಳೂರು ನಗರದಾದ್ಯಂತ ಜಲಾವೃತದ ಪರಿಸ್ಥಿತಿ, ನೆರೆ ಹಾವಳಿ ಉಂಟಾಗಿದೆ. ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಕೈಗಾರಿಕೆಗಳಿಗೆ ನೀರು ನುಗ್ಗಿ ಪೀಠೋಪಕರಣಗಳು ಹಾಗೂ ದುಬಾರಿ ವೆಚ್ಚದ ಯಂತ್ರೋಪಕರಣಗಳಿಗೆ ಹಾನಿಯಾಗಿದೆ. ನಿನ್ನೆ ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಗೆ ಈ ಅನಾಹುತ ಸಂಭವಿಸಿದೆ. ಬೈಕಂಪಾಡಿ ಪ್ರದೇಶದಲ್ಲಿ ಈಗಾಗಲೇ ಅಪಾರ ಹಾನಿ ಹಾಗೂ ನಷ್ಟ ಸಂಭವಿಸಿದೆ.
ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಇನ್ನು ಪುತ್ತೂರು ತಾಲೂಕಿನಲ್ಲಿ ಕೂಡ ಕೆಲವೆಡೆ ತಡೆಗೋಡೆ ಕುಸಿತಗೊಂಡು ಅಪಾರ ನಷ್ಟ ಕೂಡ ಸಂಭವಿಸಿದೆ. ಪುತ್ತೂರಿನ ರಕ್ತೇಶ್ವರಿ ವಠಾರದಲ್ಲಿ ಲಿಂಗದಗುಡ್ಡೆ ಎಂಬಲ್ಲಿ ಈ ಘಟನೆ ನಡೆದಿದೆ. ತಪ್ಪಿದ ಭಾರಿ ದೊಡ್ಡ ಅನಾಹುತ. ಅಪಾಯದ ಸ್ಥಿತಿಯಲ್ಲಿವೆ 3 ಮನೆಗಳು. ಶಶಿಕಾಂತ್ ರಾವ್ ಎಂಬುವರಿಗೆ ಸೇರಿದ ತಡೆಗೋಡೆ ಕುಸಿತಗೊಂಡಿದ್ದು ಈ ಅನಾಹುತ ಸಂಭವಿಸಿದೆ. ತಡೆಗೋಡೆ ಕುಸಿತದ ಸಂದರ್ಭದಲ್ಲಿ ಯಾರೂ ಇಲ್ಲದ ಪರಿಣಾಮ ಭಾರಿ ದೊಡ್ಡ ದುರಂತವೊಂದು ತಪ್ಪಿದೆ. ತಡೆಗೋಡೆ ಕುಸಿತದ ರಭಸಕ್ಕೆ 3 ಮನೆಗಳು ಕೂಡ ಅಪಾಯದಲ್ಲಿದೆ. ತಡೆಗೋಡೆ ಕುಸಿತದ ಪ್ರದೇಶಕ್ಕೆ ನಗರಸಭೆಯ ಸದಸ್ಯ ದಿನೇಶ್ ಗೌಡ ಕೂಡ ಭೇಟಿಯನ್ನ ನೀಡಿದ್ದಾರೆ. ಈಗಾಗಲೇ 3 ಮನೆಗಳು ಅಪಾಯದ ಸ್ಥಿತಿಯಲ್ಲಿವೆ. ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇವಿಷ್ಟು ಮಳೆಯ ಹಾನಿಯ ಬಗ್ಗೆ ಅಲ್ಲಿ ಬಂದಂತಹ ಈಗಿನ ವರದಿಗಳು. ನಿರಂತರ ಸುದ್ದಿ ಮತ್ತು ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.